ಎಲ್ಲಿ ನೋಡಿದರೂ ಕೇಸರಿ ಧ್ವಜ, ಕಟೌಟ್, ಬಂಟಿಂಗ್ಸ್, ಇಡೀ ನಗರಕ್ಕೆ ನಗರವೇ ಕೇಸರಿಮಯ. ಇಷ್ಟೇಯಕ್ಕೆ ಕೇಸರಿ ಉಡುಗೆ ತೊಟ್ಟ ಸಂತರ ದಂಡು ಇದೀಗ ಉಡುಪಿಯ ಕೃಷ್ಣನ ನಗರಿಗೆ ಧಾವಿಸಿದ್ದಾರೆ. ಉಡುಪಿಯಲ್ಲಿ 3 ದಿನಗಳ ಧರ್ಮ ಸಂಸದ್ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೇನೆ ಇಷ್ಟೆಲ್ಲ ಸಿದ್ಧತೆ. ಏನಿದು ಧರ್ಮ ಸಂಸದ್, ಯಾರೆಲ್ಲ ಭಾಗವಹಿಸುತ್ತಾರೆ, ಯಾವ ನಿರ್ಣಯ ಹೊರಬೀಳಲಿದೆ, ಇದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇದ್ಯಾವುದೋ ಮಹಾ ಧಾರ್ಮಿಕ ಸ್ಥಳ ಪ್ರಯಾಗ ಅಂತ ಅಂದುಕೊಂಡ್ರಿ ನಿಮ್ಮ ಊಹೆ ತಪ್ಪು. ಇದು ಕೃಷ್ಣನ ಊರು ಉಡುಪಿ. ಇದೀಗ ಉಡುಪಿ ನಗರ ಕೇಸರಿಯೊಂದಿಗೆ ಶೃಂಗಾರಗೊಂಡಿದೆ. ಇಷ್ಟೆಲ್ಲ ನಗರಕ್ಕೆ ಸಿದ್ಧತೆ ಯಾಕೆ ಗೊತ್ತಾ? ಉಡುಪಿಯಲ್ಲಿ 3 ದಿನಗಳ ಕಾಲ ವಿಶ್ವ ಹಿಂದೂ ಪರಿಷತ್ನ ಧರ್ಮ ಸಂಸದ್ ನಡೆಯಲಿದೆ. ಇದು ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿರುವ 12ನೇ ಧರ್ಮ ಸಂಸದ್ ಕಾರ್ಯಕ್ರಮ. ಉಡುಪಿಯಲ್ಲಿ ಇದು 2ನೇ ಧರ್ಮ ಸಂಸದ್. 1985ರಲ್ಲಿ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಧರ್ಮ ಸಂಸದ್ ನಡೆದಿತ್ತು. ರಾಜಕೀಯ ವಿಷಯಗಳ ಪ್ರಸ್ತಾಪಕ್ಕೆ ಹೇಗೆ ಲೋಕಸಭೆ ಇದೆಯೋ ಹಾಗೆಯೇ ಧಾರ್ಮಿಕ ವಿಚಾರಗಳ ಬಗ್ಗೆ ಸಮಾಲೋಚನೆಗೆ ಧರ್ಮ ಸಂಸದ್ ಎನ್ನುವುದನ್ನು 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ ಆರಂಭಿಸಿತು. ಇದುವರೆಗೆ ನಡೆದ ಧರ್ಮ ಸಂಸತ್ನಲ್ಲಿ ಅನೇಕ ಧಾರ್ಮಿಕ ವಿಚಾರಗಳ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿದೆ. ಉಡುಪಿಯಲ್ಲಿ 1985ರಲ್ಲಿ ನಡೆದ ಧರ್ಮ ಸಂಸತ್ನಲ್ಲಿ ಉತ್ತರ ಪ್ರದೇಶದ ಸರ್ಕಾರ ರಾಮ ಮಂದಿರಕ್ಕೆ ಬೀಗ ಜಡಿದಿದ್ದನ್ನು ಆಕ್ರೋಶ ವ್ಯಕ್ತಪಡಿಸಿ ಬೀಗ ಒಡೆದು ಬಾಗಿಲು ತೆರೆಯುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿತ್ತು. ಅಂದಿನ ಸರ್ಕಾರ ಈ ನಿರ್ಣಯಕ್ಕೆ ಬೆದರಿ ರಾಮ ಮಂದಿರ ಬಾಗಿಲು ತೆರೆದಿತ್ತು. ಈ ಬಾರಿಯೂ ವಿಶೇಷವಾದ ತೀರ್ಮಾನವನ್ನು ಕೈಗೊಳ್ಳುವ ನಿರೀಕ್ಷೆ ಇದೆ. 24ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ರಾಜಾಂಗಣದಿಂದ ಕೃಷ್ಣನ ಸನ್ನಿಧಿಯಿಂದ ಸಂತರುಗಳನ್ನು ಪೂರ್ಣ ಕುಂಭದಿಂದ ಅತ್ಯಂತ ಗೌರವದಿಂದ ಇಲ್ಲಿಗೆ ಕರೆತರಲಾಗ್ತದೆ. ಸಭಾ ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಎಲ್ಲ ಸಂತರುಗಳಿರ್ತಾರೆ. ಅದರ ಜೊತೆಗೆ ಪರಮಪೂಜ್ಯ ಮೋಹನ್ಜಿ ಭಾಗವತರ ದಿಕ್ಸೂಚಿ ಭಾಷಣ ಇರ್ತದೆ. ನವೆಂಬರ್ 24, 25, 26 ತನಕ ನಡೆಯುವ ಧರ್ಮ ಸಂಸದ್ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆದಿದೆ. ರಾಯಲ್ ಗಾರ್ಡನ್ನಲ್ಲಿ 5,000 ಸಂತರು ಕೂತುಕೊಳ್ಳುವಷ್ಟು ಸಭಾಂಗಣ ನಿರ್ಮಿಸಲಾಗಿದೆ. ಇನ್ನು ಊಟ ಉಪಹಾರಕ್ಕಾಗಿ ಪ್ರತ್ಯೇಕ ಸಭಾಂಗಣ ನಿರ್ಮಿಸಲಾಗಿದ್ದು ಒಮ್ಮೆಗೆ 1000ಕ್ಕೂ ಅಧಿಕ ಜನರು ಊಟ ಸವಿಯಬಹುದಾಗಿದೆ. ನೂರಾರು ಕಾರ್ಯಕರ್ತರು ಹಗಲಿರುಳು ಅನೇಕ ಸಿದ್ಧತೆಯ ಕಾರ್ಯದಲ್ಲಿ ಮಗ್ನರಾಗಿದ್ದು ಭವ್ಯ ಶೋಭಾಯಾತ್ರೆ ಸೇರಿದಂತೆ ಸಂತರ ವಸತಿ ವ್ಯವಸ್ಥೆಗೆ ಸಕಲ ಸಿದ್ಧತೆ ನಡೆದಿದೆ. ಆರ್ಎಸ್ಎಸ್ ಕಾರ್ಯಕರ್ತರೇ ಸಂತರ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. 24ರಂದು ಉದ್ಘಾಟನಾ ಕಾರ್ಯಕ್ರಮದ ಜೊತೆಗೆ ರಾಮ ಜನ್ಮಭೂಮಿ ಗೋ ರಕ್ಷಣೆ ಸಂರಕ್ಷಣೆಯ ಬಗ್ಗೆ ಚರ್ಚೆ ನಡೆಯಲಿದೆ. 25ರಂದು ವಿವಿಧ ವಿಚಾರಗೋಷ್ಠಿ ನಡೆಯಲಿದ್ದು 26ರಂದು ಎಂಜಿಎಂ ಕಾಲೇಜಿನ ಮೈದಾನದಲ್ಲಿ ವಿರಾಟ್ ಹಿಂದೂ ಸಮಾಜೋತ್ಸವ ನಡೆಯಲಿದೆ. ಇದಕ್ಕೆಲ್ಲ ತಯಾರಿ ಪೂರ್ಣಗೊಂಡಿದೆ. ವಿಶೇಷವಾಗಿ ಸಾಮಾಜಿಕ ಸಾಮರಸ್ಯಕ್ಕೆ ಸಂಬಂಧಪಟ್ಟಂತೆ ಜಾತಿ ಭೇದ, ಅಸ್ಪೃಶ್ಯತೆ, ಹೆಣ್ಣು ಗಂಡಿನ ಭೇದ ಇದ್ಯಾವುದು ಇರಬಾರ್ದು, ಈ ರೀತಿಯ ಚರ್ಚೆ ನಡೆಯೋದಿದೆ. ಆಮೇಲೆ ಮತಾಂತರ ತಡೆಯೋದು, ಪರಾವರ್ತನ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ. ಸಾಮಾಜಿಕ ಸಂಸ್ಕೃತಿಯ ಪತನ ಆಗ್ತಾ ಇದೆ, ಅದನ್ನು ತಡಿಬೇಕು, ಸಮಾಜ ಗಟ್ಟಿಯಾಗಬೇಕು ಅನ್ನುವಂಥ ಚರ್ಚೆ. ಇದನ್ನು ಬಿಟ್ಟು ಇನ್ನು 4-5 ವಿಷಯಗಳು ಬಂದಿದೆ. ಸ್ವಾಮೀಜಿಗಳು ಬೇರೆಯವರು ಮಾತಾಡಿದ್ದಾರೆ ನಮ್ಮ ಹತ್ರ. ಒಟ್ಟಿನಲ್ಲಿ ಉಡುಪಿ 3 ದಿನಗಳ ಕಾಲ ಹಿಂದುತ್ವದ ಅಲೆಯಲ್ಲಿ ತೇಲಲಿದೆ. ಇಡೀ ದೇಶವೇ ಧರ್ಮ ಸಂಸದ್ ಬಗ್ಗೆ ಕುತೂಹಲದಲ್ಲಿದೆ. ಈ ಧರ್ಮ ಸಂಸದ್ನಲ್ಲಿ ಯಾವುದೆಲ್ಲ ನಿರ್ಣಯ ಹೊರಬರಬಹುದು ಎಂಬುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.